ಬೆಸೆಂಟ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಕಿರಣ್ ನಾಯಕ್ ದಂಬೆಲ್ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ನಂಬರ್ 1 ಲವ್ ಸ್ಟೇಟಸ್ ಅಲ್ಲ ಎನ್ನುವ 12 ನಿಮಿಷಗಳ ಕಿರುಚಿತ್ರದ ಬಿಡುಗಡೆಯ ಕಾರ್ಯಕ್ರಮವು ನಗರದ ಬೆಸೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಕುಡ್ಪಿ ಜಗದೀಶ್ ಶೆಣೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅನಂತರ ನಂಬರ್ 1 ಲವ್ ಸ್ಟೇಟಸ್ ಅಲ್ಲ ಎನ್ನುವ ಕಿರುಚಿತ್ರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕಲಿಕೆಯಲ್ಲಿ ತೋರುವ ಆಸಕ್ತಿ ಮತ್ತು ಸಾಧಿಸುವ ಛಲವನ್ನ ಪಠ್ಯೇತರ ಚಟುವಟಿಕೆಗಳಲ್ಲೂ ತೋರಿದಲ್ಲಿ ಶಾಲಾ ಜೀವನದಲ್ಲಿ ಹಲವಾರು ಸಾಧನೆಯನ್ನ ಮಾಡಬಹುದು. ವಿದ್ಯಾರ್ಥಿಗಳು ಆಸಕ್ತಿ ತೋರಿದಾಗ ಶಿಕ್ಷಣ ಸಂಸ್ಥೆಗಳು ಅವರ ಬೆಂಬಲಕ್ಕೆ ನಿಂತು ಪ್ರೋತ್ಸಾಹಿಸುತ್ತವೆ. ಆಗ ವಿದ್ಯಾರ್ಥಿಯು ಇನ್ನಷ್ಟು ಸಾಧನೆ ಮಾಡಲು ಅನುಕೂಲವಾಗುತ್ತದೆ ಎಂದರು. ನಮ್ಮ ವಿದ್ಯಾರ್ಥಿಯೊಬ್ಬರು ಕಿರಣ್ ಒಂದು ಫಿಲ್ಮ್ ಇಂಡಸ್ಟ್ರಿಯನ್ನು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದರ ವಿಚಾರವನ್ನು ಶ್ರೀಮತಿ ಮಲ್ಯರು ಎಲ್ಲ ವಿಚಾರವನ್ನು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅವರು ಪರದೇಶದಲ್ಲಿ ಇದ್ದರೂ ಕೂಡ ಕನ್ನಡವನ್ನು ಮಾತಾಡಲು ಎಷ್ಟು ನನಗೆ ಒಳ್ಳೆಯದಾಗಿದೆ ಅಂತ ಹೇಳಿದರೆ. ಇದೇ ವೇಳೆ ಮಾತನಾಡಿದ ಕಿರುಚಿತ್ರದ ನಿರ್ದೇಶಕ ಕಿರಣ್ ನಾಯಕ್, ತನ್ನ ಬಹುದಿನದ ಕನಸು ಹಾಗೂ ಶ್ರಮ ಇಂದು ಫಲ ಕೊಟ್ಟಿದೆ. ರಜೆಯಲ್ಲಿ ಬಿಸ್ಲರಿ ಬಾಟಲಿಗಳನ್ನು ಪೂರೈಕೆ ಮಾಡುವ ಕೆಲಸ ಮಾಡಿ ಚಿತ್ರದ ನಿರ್ಮಾಣಕ್ಕಾಗಿ ಹಣ ಹೊಂದಿಸಿದ್ದೇನೆ. ಈ ಶಾಲೆಯಿಂದ ತನ್ನ ಈ ಪ್ರಯತ್ನಕ್ಕೆ ಬಹಳ ಪ್ರೋತ್ಸಾಹ ಸಿಕ್ಕಿದ್ದು ಇದಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು. ನೀನು ಫಿಲ್ಮ್ ಮಾಡ್ತೀಯ, ಅದಕ್ಕೆ ಹಣ ಬೇಕು, ಕತೆ ಬೇಕು, ಡೈರೆಕ್ಟರ್ ಬೇಕು, ಪ್ರೊಡ್ಯೂಸರ್ ಬೇಕು ಅಂತೆಲ್ಲ ಹೇಳಿದ್ದು. ಅದಕ್ಕೆ ನಾನೇನು ಮಾಡಿದೆ, ಕತೆ ಮಾಡಿದೆ, ಡೈರೆಕ್ಷನ್ ನಾನೇ ಮಾಡ್ತೀನಿ ಅಂತೇಳಿ ನಿರ್ಧರಿಸಿದೆ. ಪ್ರೊಡ್ಯೂಸರು ನಾನೇ ಆಗ್ತೀನಿ ಅಂತ ಹೇಳುವಾಗ ಒಂದು ಸಮಸ್ಯೆ ಬಂತು, ಹಣ ಇರಬೇಕಲ್ಲ ಅಂತೇಳಿ. ಅದಕ್ಕೆ ಹಣ ಬೇಕಲ್ಲ ಅಂತ ಹೇಳುವಾಗ ನನಗೆ ನಮ್ಮ ಮನೆ ಪಕ್ಕದಲ್ಲಿ ಬಿಸ್ಲೇರಿ ಸಪ್ಲೈ ಮಾಡೋ ಒಂದು ಕೆಲಸ ಸಿಕ್ಕಿತ್ತು. 1 ತಿಂಗಳು ಅದರಲ್ಲಿ ನಾನು ಕಷ್ಟಪಟ್ಟು ದುಡ್ದ ಹಣವನ್ನು ನಾನು ಇದೊಂದು 12 ನಿಮಿಷ ಸಿನಿಮಾಕ್ಕೆ ಹಾಕಿದ್ದೇನೆ. ಕಿರುಚಿತ್ರದ ನಾಯಕಿ ವೈಷ್ಣವಿ, ನಾಯಕ ರಾಯ್ಸನ್ ಹಾಗೂ ಸಿನಿಮಾ ತಂಡದ ಪ್ರಮುಖರನ್ನ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಕಿರಿಯ ಶಿಕ್ಷಕಿಯರಾದ ಶ್ರೀಮತಿ ಚಂದ್ರಿಕಾ ಕೆಗೆ, ಲಲಿತಾ ಚೇಮಲ್ಯ, ದೇವನ, ಕಾರ್ಯದರ್ಶಿ ದೇವಾನಂದ ಪೈ, ವಿಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾದ ಮಣೇಲ್ ಅಣ್ಣಪ್ಪ ನಾಯಕ್, ಗಣಿತ ಶಿಕ್ಷಕ ನೌಬರ್ಟ್ ಮಿರಾಂಡಾ ಮತ್ತಿತರರು ಉಪಸ್ಥಿತರಿದ್ದರು. ಪವನ್, ವಿ4 ನ್ಯೂಸ್ 24/7 ಮಂಗಳೂರು.